ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಗಾದ್ರೆ ಪ್ರೀಮಿಯಂ ಸೀ ಫುಡ್, ಪೋಸ್ಟ್ಮ್ಯಾನ್ ತೂರ್ದಾಲ್, ಡೈಲಿ ಡೇ ಐಸ್ ಕ್ರೀಮ್. ಸಿನಿಮಾದಲ್ಲಿ ಕಷ್ಟದಲ್ಲಿರೋರ್ನ ಸ್ಟಾರ್ ಕಾಪಾಡ್ತಾರೆ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಗಾದ್ರೆ ಪ್ರೀಮಿಯಂ ಸೀ ಫುಡ್, ಪೋಸ್ಟ್ಮ್ಯಾನ್ ತೂರ್ದಾಲ್, ಹಾಗೆಯೇ ಡೈಲಿ ಡೇ ಐಸ್ ಕ್ರೀಮ್. ಓಕೆ, ಸೊ ಇವತ್ತಿನ ಈ ಸಂಚಿಕೆಯಲ್ಲಿ ರುಚಿಕರವಾದಂಥ ಅಡುಗೆ ಖಂಡಿತ ಸಾಧ್ಯ. ಯಾಕೆಂತ ಹೇಳಿದರೆ, ಸೊ ಗಾದ್ರೆ ಅವರ ಪ್ರೀಮಿಯಂ ಸೀ ಫುಡ್ಡಿಂದ ಏನಾದರೂ ಬಳಸ್ಕೊಂಡು ಅಡುಗೆಯನ್ನು ನಾನು ಮಾಡ್ತಾ ಇದ್ದೀನಿ. ಸೊ ಇವತ್ತು ಯಾವ ಡಿಶ್ ಕಾಯ್ತಾ ಇದ್ದೀರಿ ಅಲ್ವಾ? ಸೊ ಇವತ್ತು ಸ್ಪೆಷಲ್ ಡಿಶ್. ಯೂಶ್ವಲಿ ಇದು ಪಂಜಾಬಿ ಡಿಶಲ್ಲಿ ಮಾಡ್ತಾರೆ. ಸೊ ನಾವು ಈ ಕಡೆ ಕೋಸ್ಟಲ್ ಬೆಲ್ಟಲ್ಲಿ ಇರುವವ್ರಿಗೆ ಅಂತೂ ಈ ಥರದ್ದೆಲ್ಲ ತುಂಬ ಇಷ್ಟ ಆಗುತ್ತೆ. ಏನಂತ ಹೇಳಿದರೆ ಸೀ ಫುಡ್. ಸೊ ಹಾಗಾಗಿ ನಾನಿವತ್ತು ಮಾಡ್ತಾ ಇರೋದು ಪ್ರಾನ್ಸ್ ಟಿಕ್ಕಾ ಮಸಾಲ. ಎಸ್, ಯೂಶ್ವಲಿ ಚಿಕನ್ ಟಿಕ್ಕಾ ಮಸಾಲ ಅಂತೂ ಕೇಳೇ ಇರ್ತೀರಿ. ಸೊ ಹಾಗೆಯೇ ಬೇರೆ ಬೇರೆ ಪನ್ನೀರ್ ಟಿಕ್ಕಾ ಮಸಾಲ ವೆಜ್ಜಲ್ಲಿ ಆದರೆ. ಸೊ ಇವತ್ತು ನಾನು ಹೇಳ್ಕೊಡ್ತಾ ಇರೋದು ಸೀ ಫುಡ್ಡಲ್ಲಿ, ಅದರಲ್ಲೂ ಕೂಡ ಪ್ರಾನ್ಸ್ ಟಿಕ್ಕಾ ಮಸಾಲ. ಸೊ ಆಸಮ್ ಆಗಿರುತ್ತೆ ಟೇಸ್ಟ್. ಹಾಗೆ ಫ್ರೈ ಮಾಡಿಕೊಂಡು ಕೂಡ ನೀವು ಟೇಸ್ಟ್ ನೋಡ್ಬೋದು. ಆ್ಯಸ್ ಯೂಶ್ವಲ್ ಯಾವಾಗಲೂ ಹೇಳ್ತಾ ಇರ್ತೀನಿ. ಸೊ ಇವತ್ತು ನಾವು ಹೇಳ್ಕೊಡ್ತಾ ಇರೋದು ಪ್ರಾನ್ಸ್ ಟಿಕ್ಕಾ ಮಸಾಲ. ಸೊ ಅದರಲ್ಲಿ ಇದು ಮಸಾಲ ಪ್ರಾನ್ಸ್, ಆಲ್ರೆಡಿ ಮ್ಯಾರಿನೇಟೆಡ್ ಪ್ರಾನ್ಸ್ ಇದೆ. ಸೊ ನಿಮಗೆ ಕೆಲಸ ಈಸಿ, ಅರ್ಧ ಕೆಲಸ ಆಗಿರುತ್ತೆ ಆಲ್ರೆಡಿ. ಸೊ ಯೂಶ್ವಲಿ ಸೀ ಫುಡ್ಗೆ ಏನಾದರೂ ನಾವು ಮಾಡಬೇಕು ಅಂತಿದ್ದರೆ ಮ್ಯಾರಿನೇಟ್ ಮಾಡಿ ಒಂದು ಅರ್ಧ ಗಂಟೆ ಇಟ್ಕೊಳ್ಬೇಕು, ಟೈಮ್ ತೊಗೊಳುತ್ತೆ, ಕನ್ಸ್ಯೂಮ್ಸ್ ಟೈಮ್ ಅಲ್ವಾ? ಸೊ ಇದು ಈಸಿಯಾಗಿದೆ, ನನ್ನ ಅರ್ಧ ಕೆಲಸ ಆಗಿರುತ್ತೆ. ಸೊ ಹಾಗೆಯೇ ಪ್ರಾನ್ಸ್ ಟಿಕ್ಕಾ ಮಸಾಲ ಮಾಡಬೇಕು ಅಂದರೆ ಫಸ್ಟ್ ನಾವು ಡೀಪ್ ಫ್ರೈ ಮಾಡ್ಕೊಳ್ಳೋಣ. ಏನಪ್ಪ ಯಾವಾಗಲೂ ಡೀಪ್ ಫ್ರೈ ಅಂತ ಫ್ರೈಯೇ ಮಾಡ್ತಾ ಇರ್ತಾಳೆ ಅಂದ್ಕೊಳ್ತಾ ಇದ್ದರೆ, ಸೊ ಯಾಕೆ ಅಂತ ಹೇಳಿದರೆ ಇದು ಅರ್ಧ ಕೆಲಸ ಆಗಿರುತ್ತಲ್ವ, ಈಸಿ ಆಗುತ್ತೆ. ಎಸ್, ಆ್ಯಸ್ ಯೂಶ್ವಲ್ ನಮ್ಮ ಅಡುಗೆ ಮನೆಯಲ್ಲಿ ಬಳಸುವಂಥದ್ದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಯಾಕೆ ಅಂತ ಹೇಳಿದರೆ ಹೆಲ್ದಿ ಟೇಸ್ಟಿ ಆಯಿಲ್, ಕೊಲೆಸ್ಟ್ರಾಲ್ ಫ್ರೀ ಆಯಿಲ್. ಸೊ ನನಗಂತೂ ಜಾಸ್ತಿ ಏನಾದರೂ ಕೊಲೆಸ್ಟ್ರಾಲ್ ಇದ್ರಂತೂ ಜಾಸ್ತಿ ತಿನ್ನಲ್ಲ. ಸೊ ಇದು ಕೊಲೆಸ್ಟ್ರಾಲ್ ಫ್ರೀ ಆಯಿಲ್, ವಿಟಮಿನ್ ADE ಎನ್ರಿಚ್ಡ್ ಆಯಿಲ್, ಹಾಗಾಗಿ ಇದನ್ನೇ ಜಾಸ್ತಿ ಬಳಸ್ತೀವಿ. ಎಸ್, ಸೊ ಇದು ಎಣ್ಣೆ ಬಿಸಿ ಆಗ್ತಾ ಇರಲಿ. ಸೊ ಪ್ರಾನ್ಸ್ ಮಸಾಲ ಆಲ್ರೆಡಿ ಮ್ಯಾರಿನೇಟೆಡ್ ಮಸಾಲ ಇದೆ. ಸೊ ಜಂಬೋ ಪ್ರಾನ್ಸ್ ಕೂಡ ಸಿಗುತ್ತೆ ಇದರಲ್ಲಿ ನಿಮಗೆ. ಹಾಗೆಯೇ ಫಿಶ್ ಅಂದರೆ ಅಂಜಾಲ್, ಅದರದ್ದು ಕೂಡ ಇದೆ. ಸಿ ಎಷ್ಟು ನೀಟಾಗಿ ಪ್ಯಾಕ್ ಆಗಿದೆ. ಸೊ ಇದಕ್ಕೆ ನನಗಿದು ತುಂಬ ಇಷ್ಟ ಆಗೋದು. ಯಾಕೆಂತ ಹೇಳಿದ್ರೆ ನೋಡಿ ಎಷ್ಟು ಕ್ಲೀನಾಗಿ ನಾವು ಮನೇಲಿ ಹೇಗೆ ಈ ಥರ ಎಲ್ಲ ಮಸಾಲ ಮ್ಯಾರಿನೇಟ್ ಮಾಡಿಟ್ಕೊಂಡಿರ್ತೀವೋ ಅದೇ ರೀತಿ ಎಷ್ಟು ಫ್ರೆಶ್ ಆಗಿದೆ. ಮ್ಯಾರಿನೇಟ್ ಮಸಾಲ ನನ್ನ ಅರ್ಧ ಕೆಲಸ ಈಸಿ ಆಗುವಂತೆ ಮಾಡ್ಕೊಂಡಿದ್ದಾರೆ. ಇದನ್ನು ನೀವು ತೆಗೆದು ಹಾಗೆ ಡೀಪ್ ಫ್ರೈ ಮಾಡಿ ಹಾಗೆ ಫ್ರೈ ಥರನೂ ಮಾಡ್ಕೊಳ್ಬೋದು. ಸೊ ನಾನು ಟಿಕ್ಕಾ ಮಸಾಲ ಹೇಳ್ಕೊಡ್ತಾ ಇದ್ದೀನಿ. ಸೊ ಒಂದು ಬೌಲ್ಗೆ ಹಾಕೊಳ್ಳೋಣ ಫಸ್ಟ್ ಇದನ್ನು. ನೋಡಿ ಎಷ್ಟು ಫ್ರೆಶ್ ಆಗಿದೆ ಪ್ರಾನ್ಸ್. ಸೊ ಈಗಲೇ ನಾನು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದಾಗಿದೆ. ಸೊ ಆ್ಯಕ್ಚುಲಿ ಹಾಗೆ ನೀವು ಪ್ರಾನ್ಸ್ ಇದು ಹಾಗೆ ಪ್ಯಾಕ್ಡ್ ಕೂಡ ಹಾಗೆ ಸಿಗುತ್ತೆ ನಿಮಗೆ. ಸೊ ಇದನ್ನು ನೀವು ಮ್ಯಾರಿನೇಟ್ ಮಾಡ್ಕೊಳ್ಬೋದು. ಹೇಗೆ ಮಾಡೋದು ಅಂತ ಹೇಳಿದರೆ ಸ್ವಲ್ಪ ಚಿಲ್ಲಿ ಪೌಡರ್, ಲೆಮನ್, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಟರ್ಮರಿಕ್ ಪೌಡರ್ ಇಷ್ಟನ್ನು ಹಾಕಿ ಚೆನ್ನಾಗಿ ಮ್ಯಾರಿನೇಟ್ ಮಾಡಿ ಒಂದು ಅರ್ಧ ಗಂಟೆ ಇಟ್ಕೊಳ್ಬೇಕು. ಸೊ ಇದು ನನ್ನ ಅರ್ಧ ಗಂಟೆ ಕೆಲಸ ಉಳಿಸ್ತು. ಆ್ಯಂಡ್ ಎಷ್ಟು ಕ್ಲೀನಾಗಿ ಇದನ್ನು ಕ್ಲೀನ್ ಮಾಡಿದ್ದಾರೆ ಅಂತ ಹೇಳಿದರೆ, ಸೊ ಯೂಶ್ವಲಿ ನಾವು ಪ್ರಾನ್ಸ್ ನಾವೇನಾದರೂ ಮಾಡಬೇಕು ಅಂತ ಹೇಳಿದರೆ ಈ ಮಿಡ್ಲಲ್ಲಿ ವೇನ್ಸ್ ಇರುತ್ತೆ. ಸೊ ಅದೇನಾದರೂ ಇದ್ದರೆ ಒಂಥರ ಕಸಿವಿಸಿ ಅನಿಸುತ್ತೆ ತಿನ್ನೋದಕ್ಕೆ. ಬಟ್
ಇದರಲ್ಲಿ ಆ ವೇನ್ಸ್ ಎಲ್ಲ ತೆಗೆದು ಕ್ಲೀನ್ ಮಾಡಿದ್ದಾರೆ. ನಾವು ನೋಡ್ಬೋದು ಇದರಲ್ಲಿ, ಅಂದರೆ ನನಗೆ ಫೀಲ್ ಆಗ್ತಾ ಇದೆ ಆ ಗ್ಯಾಪ್. ಆ್ಯಕ್ಚುಲಿ ಅದು ಕ್ಲೀನ್ ಆದರೆ ಫಿಶ್ ನೀಟಾಗಿ ಕ್ಲೀನ್ ಆಗಿದೆ ಅಂಥೇಳಿ. ಹಾಗಾಗಿ ಧೈರ್ಯದಲ್ಲಿ ನಾನು ಯಾವುದೇ ವಿಷಯ ಹೇಳಬೇಕು ಅಂತಿದ್ರು ಒಂದು ಸಾರಿ ಹೇಳಬೇಕು ಅಂತಂದರೆ ಅದಷ್ಟು ಪರ್ಫೆಕ್ಟ್ ಇದ್ದರೆ ಮಾತ್ರ ಹೇಳ್ತೀನಿ. ಸೊ ಇದಂತೂ ಸೂಪರ್ವ್ ಆಗಿದೆ. ಸೊ ಆ ವೇನ್ಸ್ ಎಲ್ಲ ಅಷ್ಟು ಕ್ಲೀನ್, ನೀಟ್ ಕಟ್. ಇದು ಈ ಕಡೆ ಎಣ್ಣೆ ಬಿಸಿ ಆಗ್ತಾ ಇದೆ, ಅಷ್ಟೊತ್ತು ಸ್ವಲ್ಪ ಕೆಲಸ ಇದೆ. ಸೊ ನಾವು ಟೊಮ್ಯಾಟೋಸ್ ತೊಗೊಳ್ತಾ ಇದ್ದೀವಿ. ಈ ಟೊಮ್ಯಾಟೋವನ್ನು ಗ್ರೈಂಡ್ ಮಾಡ್ಕೊಳ್ಳೋದಕ್ಕಿದೆ, ಪ್ಯೂರಿ ಮಾಡಿಕೊಂಡು ರೆಡಿ ಇಟ್ಕೊಳ್ಳೋಣ. ಯಾಕೆ ಅಂತ ಹೇಳಿದರೆ ಒಂದು ಬಿಸಿ ಆಗ್ತಾಯಿದ್ರೆ ಕಾಯ್ತಾ ಇರೋದಂದರೆ ಇಟ್ಸ್ ಅ ವೇಸ್ಟ್ ಆಫ್ ಟೈಮ್. ಸೊ ನಾವು ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ಸೊ ಟೊಮ್ಯಾಟೊ ಪ್ಯೂರಿ ಮಾಡ್ಕೊಳ್ಳೋಣ. ಇದಿನ್ನೂ ಸ್ವಲ್ಪ ಬಿಸಿ ಆಗಬೇಕು. ಯೂಶ್ವಲಿ ನೀವು ಹಾಗೇ ಟೊಮ್ಯಾಟೊ ಹಾಕ್ಕೊಂಡು ಕೂಡ ಮಾಡ್ಬೋದು, ಬಟ್ ಕನ್ಸ್ಯೂಮ್ಸ್ ಟೈಮ್. ನಾನು ಆಗಲೇ ಹೇಳಿದೆ ಟೈಮ್ ಕನ್ಸ್ಯೂಮ್ ಮಾಡುತ್ತೆ. ಇದೆಲ್ಲ ಈಸಿಯಾಗಿ ಆಗುವಾಗ ಅದನ್ನು ಕೂಡ ಸ್ವಲ್ಪ ಈಸಿ ಮಾಡಿಕೊಂಡ್ರೆ ಇನ್ನೇನು. ಆ್ಯಂಡ್ ಟೊಮ್ಯಾಟೊ ಪ್ಯೂರಿಯನ್ನು ನೀವು ಸ್ವಲ್ಪ ಬೇಯಿಸಿ ಕೂಡ ನೀವು ಅದನ್ನು ಪ್ಯೂರಿ ಮಾಡ್ಕೊಳ್ಬೋದು, ಆಗ ಟೇಸ್ಟ್ ಡಿಫರ್ ಆಗುತ್ತೆ. ಬಟ್ ಈ ರೀತಿ ಇನ್ನೊಂದು ಟೇಸ್ಟ್ ಕೊಡುತ್ತೆ. ಸೊ ಇದು ಕೂಡ ಬಿಸಿಯಾಗಿದೆ, ನಾವಿದನ್ನು ಫ್ರೈ ಮಾಡ್ಕೊಳ್ಳೋಣ ಈಗ. ಸೊ ನಾನೀಗ ಮಾಡ್ತಾ ಇರೋದು ಪ್ರಾನ್ಸ್ ಟಿಕ್ಕಾ ಮಸಾಲ. ಬರೀ ಟಿಕ್ಕಾ ಮಾಡ್ತೀನಿ ಅಂತಿದ್ರು ಕೂಡ ಇದಕ್ಕೆ ಇನ್ನೂ ಸ್ವಲ್ಪ ವೇರಿಯೇಷನ್. ಇದೇ ಮಸಾಲೆಗೆ ನೀವು ಸ್ವಲ್ಪ ಕಡಲೆ ಹಿಟ್ಟು ಹಾಕಿ ಬಿಸಿ ಎಣ್ಣೆಯನ್ನು ಸ್ವಲ್ಪ ಒಂದು 2 ಚಮಚ ಬಿಸಿ ಎಣ್ಣೆಯನ್ನು ಹಾಕಿ ಮ್ಯಾರಿನೇಟ್ ಮಾಡಿಟ್ಕೊಂಡು ಆಮೇಲೆ ಹಾಗೆ ಶಾಲೋ ಫ್ರೈ ಮಾಡಿಕೊಂಡ್ರೆ ನಿಮಗೆ ಟಿಕ್ಕಾ ಆಗುತ್ತೆ. ಖಾಲಿ ಹಾಗೆ ಡ್ರೈ ಟಿಕ್ಕಾ, ಅದು ಕೂಡ ಸೂಪರ್. ಸೊ ಇದು ಕಾಯ್ತಾ ಇರೋಷ್ಟು ಹೊತ್ತು ನಾವು ಟಿಕ್ಕಾ ಮಸಾಲ ಅಲ್ವಾ, ಸೊ ಪಂಜಾಬಿ ಡಿಶ್, ಸ್ವಲ್ಪ ಅದರಲ್ಲಿ ಕ್ಯಾಪ್ಸಿಕಮ್ ಇದ್ದರೂ ಕೂಡ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಐ ಲವ್ ಕ್ಯಾಪ್ಸಿಕಮ್. ಯಾವುದೇ ಇದರಲ್ಲಿ ಕ್ಯಾಪ್ಸಿಕಮ್ ಒಂದು ಸ್ವಲ್ಪ ಬಂದರೆ ತುಂಬ ಟೇಸ್ಟಿ ಅನಿಸುತ್ತೆ. ಆ ಟೇಸ್ಟ್, ಆ ಡಿಶ್ದು ಟೇಸ್ಟ್ ಡಿಫರ್ ಕೂಡ ಆಗುತ್ತೆ. ಕ್ಯಾಪ್ಸಿಕಮ್ ಆಯಿತು. ಸೊ ಮಸಾಲ ಕೋಟಿಂಗ್ ಅಂತ ಹೇಳಿದರೆ ಇದು ಈ ರೀತಿಯಾಗಿ ಕೋಟ್ ಆಗಿರಬೇಕು. ಇದನ್ನೇ ಇದೇ ಮಸಾಲೆಗೆ ನೀವು ಬೇಕಿದ್ರೆ ಇನ್ನೂ ಹಾಗೆ ಫ್ರೈ ಮಾಡ್ತೀನಿ ಅಂತಂದರೆ ರವೆಯಲ್ಲಿ ಕೂಡ ಹಾಗೆ ನೀವು ಹೊರಳಿಸಿ ಫ್ರೈ ಮಾಡ್ಕೊಳ್ಬೋದು, ಅಥವಾ ಬ್ರೆಡ್ ಕ್ರಮ್ಸಲ್ಲೂ ಕೂಡ ಹೊರಳಿಸಿ ಫ್ರೈ ಮಾಡ್ಕೊಳ್ಬೋದು. ಎಸ್, ಇಟ್ಸ್ ಡನ್. ಸೊ ಇದು ಸ್ವಲ್ಪ ತಣ್ಣಗಾಗಬೇಕು. ನೆಕ್ಸ್ಟ್ ಕೂಡ ಇನ್ನು ಮಸಾಲ ಮಾಡ್ಕೊಳ್ಳೋದಕ್ಕಿದೆ. ಸೊ ಮಸಾಲೆಗೆ ಸ್ವಲ್ಪ ಎಲ್ಲ ಪ್ರಿಪ್ರೇಷನ್ ಇಲ್ಲಿ ಮಾಡ್ಕೊಳ್ತಾ ಇರ್ತೀನಿ. ಸ್ವಲ್ಪ ಆನಿಯನ್ ಚಾಪ್ ಎಲ್ಲ ಮಾಡ್ಕೊಳ್ಬೇಕು. ಅಷ್ಟೊತ್ತು ನೀವು ತಗೊಳ್ಳಿ ಸಣ್ಣ ಬ್ರೇಕ್. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್, ಗಾದ್ರೆ ಪ್ರೀಮಿಯಂ ಸೀ ಫುಡ್, ಪೋಸ್ಟ್ಮ್ಯಾನ್ ತೂರ್ದಾಲ್, ಹಾಗೆಯೇ ಡೇ ಐಸ್ ಕ್ರೀಮ್. ಸೊ ಪ್ರಾನ್ಸ್ ಫ್ರೈ ಆಯಿತು. ನೆಕ್ಸ್ಟ್ ಮಸಾಲ ಮಾಡ್ಕೊಳ್ಳೋಣ. ಎಸ್, ಸೊ ವಿಲ್ ಕಂಟಿನ್ಯೂ.
ಕಡಾಯಿ ಬಿಸಿ ಆಗ್ತಾ ಇರಲಿ ಅಷ್ಟೊತ್ತು ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಹಾಗೆಯೇ ಸೊ ಈ ಟಿಕ್ಕಾ ಮಸಾಲ ಇದಕ್ಕೆಲ್ಲ ಸ್ವಲ್ಪ ಬೆಣ್ಣೆ ಹಾಕಿದರೆ ಟೇಸ್ಟ್ ಸ್ವಲ್ಪ ಚೇಂಜ್ ಆಗುತ್ತೆ. ಯೂಶ್ವಲಿ ಯಾವುದೇ ನೀವು ಪಂಜಾಬಿ ಡಿಶ್ ಮಾಡ್ತೀನಿ ಅಂದರೆ ಅದರಲ್ಲಿ ಅವ್ರದ್ದು ತುಪ್ಪ, ಘೀ, ಹಾಗೆಯೇ ಬೆಣ್ಣೆ ಎಲ್ಲ ಜಾಸ್ತಿ ಇರುತ್ತೆ. ಆ್ಯಂಡ್ ಬೆಣ್ಣೆ ಜೊತೆಗೆ ಸ್ವಲ್ಪ ಎಣ್ಣೆ ಈ ಥರ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕ್ಕೊಂಡ್ರೆ ಅದು ಹಾಗೆಯೇ ರೋಸ್ಟ್ ಆಗಿ ಹೋಗಲ್ಲ, ಇಲ್ದಿದ್ರೆ ತೀರಾ ಬ್ರೌನಿಷ್ ಆಗುತ್ತೆ. ಸೊ ಇಟ್ಸ್ ನಾಟ್ ಕರೆಕ್ಟ್. ಸೊ ಈ ಥರ ಬೆಣ್ಣೆ ಕರೆಕ್ಟಾಗಿ ಕರಗಬೇಕು ಅಂತಿದ್ರೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೇಬೇಕು. ಈ ಕಡೆ ಇದು ಬೆಣ್ಣೆ ಬಿಸಿ ಆಯಿತು. ನಾವು ಈ ಕ್ಯಾಪ್ಸಿಕಮನ್ನು ಫ್ರೈ ಮಾಡಿ ತೆಗೆದಿಟ್ಕೊಳ್ಳೋಣ. ಕ್ಯಾಪ್ಸಿಕಮ್ ತೀರಾ ಬೇಯೋವರೆಗೂ ಇದನ್ನು ಫ್ರೈ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಸೊ ಸ್ವಲ್ಪ ಹಾಗೆ ಆ ರಾ ಸ್ಮೆಲ್ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡಿದರೆ ಸಾಕು. ಇದನ್ನು ಕೂಡ ತೆಗೆದಿಟ್ಕೊಳ್ಳೋಣ. ಇನ್ನು ಸೊ ಜೀರಿಗೆ ಸ್ವಲ್ಪ. ಸೊ ಗಾದ್ರೆ ಅವ್ರದ್ದು ಇನ್ನೊಂದು ಡಿಫ್ರೆಂಟ್ ಬೇರೆ ಬೇರೆ ರೆಸಿಪೀಸ್ ನಿಮಗೆ ಅವರ ವೆಬ್ಸೈಟಲ್ಲಿ ಕೂಡ ಸಿಗುತ್ತೆ. ಅದನ್ನು ನೋಡಿಕೊಂಡು ಕೂಡ ನೀವು ಡಿಶಸನ್ನು ಮಾಡ್ಬೋದು. ಹಾಗೆಯೇ ಸೊ ಇದೇ ರೀತಿ ಪ್ಯಾಕ್ಡ್ ನಿಮಗೆ ಫಿಶಸಲ್ಲಿ ಬಂಗುಡೆ ಅಂತ ಹೇಳ್ತೀವಿ, ಮ್ಯಾಕ್ರಿಲ್, ಹಾಗೆಯೇ ಸಿಯೋ ಫಿಶ್, ಇದ್ರದ್ದು ಕೂಡ ಬೇರೆ ಬೇರೆ, ಹಾಗೆ ರಾ ಕೂಡ ಇದೆ ಕ್ಲೀನ್ಡ್ ಈ ಥರನೇ. ಸೊ ಜಂಬೋ ಪ್ರಾನ್ಸ್ ಇದೆಲ್ಲ ಇದೆ. ಸೊ ತಕ್ಷಣಕ್ಕೆ ನಿಮ್ಮದೇ ಏನಾದರೂ ಡಿಶ್ ಮಾಡ್ತೀನಿ ಅಂತ ಹೇಳಿದ್ರು ಕೂಡ ನೀವು ಅದನ್ನು ತೆಗೆದು ಬಳಸ್ಕೊಳ್ಬೋದು. ಸೊ ಜೀರಿಗೆ ಸಿಡಿದ ಕೂಡಲೇ ಈರುಳ್ಳಿ ಹಾಕ್ಕೊಂಡ್ವಿ. ಹೆಚ್ಚಿದ ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಲೂಸೆಂಟ್ ಬಂದರೆ ಸಾಕು. ಸೊ ತೀರಾ ಅದರಲ್ಲೇ ಗ್ರೇವಿ ಬೇಕು ಅಂತ ಹೇಳಿದರೆ ಅದನ್ನೇ ನಿಧಾನವಾಗಿ ಅದನ್ನು ಫ್ರೈ ಮಾಡ್ತಾ ಬೇಯಿಸ್ಕೊಂಡು ನಾವು ಅದನ್ನು ಕೂಡ ಪೇಸ್ಟ್ ಥರ ಬರೋವರೆಗೂ ನೀವು ಇದನ್ನು ಫ್ರೈ ಮಾಡ್ಕೊಳ್ಬೋದು. ಇಲ್ಲದಿದ್ದರೆ ಸ್ವಲ್ಪ ಬ್ರೌನ್ ಆನಿಯನ್ ಪೇಸ್ಟ್ ಹಾಕ್ಕೊಂಡ್ರೆ ಟೇಸ್ಟ್ ಎಂಟೈರ್ಲಿ ಡಿಫ್ರೆಂಟ್, ಅದರ ಟೇಸ್ಟ್ ತುಂಬ ಡಿಫರ್ ಆಗುತ್ತೆ. ಸೊ ಬಟ್ ಎಲ್ಲದಕ್ಕೂ ಕೂಡ ನಾವು ಈ ಬ್ರೌನ್ ಆನಿಯನ್ ಪೇಸ್ಟ್ ಹಾಕ್ಕೊಳ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಸೊ ಇದೀಗ ಫ್ರೈ ಆಯಿತು. ಈಗ ತಕ್ಷಣಕ್ಕೆ ನಾವು ಇದಕ್ಕೆ ಇನ್ನು ಜಿಂಜರ್ ಗಾರ್ಲಿಕ್ ಪೇಸ್ಟ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀವಿ. ನಾನು ಯಾವಾಗಲೂ ಹೇಳ್ತೀನಿ, ಯಾವುದೇ ನಾವು ಸಾಮಗ್ರಿಯನ್ನು ಹಾಕುವಾಗ ಯಾವುದು ಫಸ್ಟ್ ಹಾಕ್ತೀವಿ, ಹೇಗೆ ಹಾಕ್ತೀವಿ, ಇದರ ಮೇಲೆ ಕೂಡ ಟೇಸ್ಟ್ ಹೊಂದಿರುತ್ತೆ. ಸೊ ನೀವು ಮೊದಲೇ ಇದು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಂಡ್ರೆ ಅದು ಕ್ಲೀನ್ ಬ್ಯಾಲೆನ್ಸ್ಡ್ ಆಗಿ ಬರುತ್ತೆ. ನಂತರ ಹಾಕ್ಕೊಂಡ್ರೆ ನಿಮಗೆ ಅದು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಗೆ ಸಿಗ್ತಾ ಇರುತ್ತೆ. ಸೊ ಇದು ಫ್ರೈ ಆಯಿತು. ಇದು ಫ್ರೈ ಆದ ಕೂಡಲೇ ನಾವಿದಕ್ಕೆ ಸ್ವಲ್ಪ ಅರಿಶಿನ ಪುಡಿ, ಮೆಣಸಿನ ಪುಡಿ, ಸೊ ಸಿಮ್ಮಲ್ಲಿ ಇಟ್ಕೊಳ್ಳೋಣ. ಇದೆಲ್ಲ ಹಾಕಿದ ನಂತರ ತುಂಬ ಹೊತ್ತು ತಗೊಳ್ಬಾರ್ದು. ಆ್ಯಂಡ್ ಆಲ್ರೆಡಿ ಅದು ಮ್ಯಾರಿನೇಟೆಡ್ ಆಗಿರೋದ್ರಿಂದ ತುಂಬ ಟೈಮ್ ತಗೊಳ್ಬೇಕು ಅಂತೆಲ್ಲ. ಸ್ವಲ್ಪ ಗರಂ ಮಸಾಲ ಪೌಡರ್, ಸಾಲ್ಟ್, ಹಾಗೆಯೇ ಇದು ತಂದೂರಿ ಮಸಾಲ. ಆ್ಯಕ್ಚುಲಿ ಇದನ್ನೆಲ್ಲ ಹಾಕಿದ ನಂತರ ತೀರಾ ಟೈಮ್ ಇದನ್ನು ಫ್ರೈ ಮಾಡಬಾರ್ದು, ಸುಟ್ಟೋಗುತ್ತೆ. ಸೊ ಈಗ ತಕ್ಷಣಕ್ಕೆ ನಾವಿದಕ್ಕೆ ಇನ್ನು ಟೊಮ್ಯಾಟೊ ಪ್ಯೂರಿ, ಸೊ ರಾ ಟೊಮ್ಯಾಟೊ ಪ್ಯೂರಿ ಹಾಕಿದರೆ ನೀವು ಸ್ವಲ್ಪ ಅದನ್ನು ಬೇಯಿಸ್ಕೊಳ್ಬೇಕಾಗುತ್ತೆ. ಅಂದರೆ ಕರೆಕ್ಟಾಗಿ ಫ್ರೈ ಆಗಿ ನಂತರ ನೀವು ನೆಕ್ಸ್ಟ್ ಪ್ರೊಸೀಜರ್ಗೆ ಹೋಗಬೇಕು. ಬೇಯಿಸಿದ ಟೊಮ್ಯಾಟೊ ಪ್ಯೂರಿ ಹಾಕಿದರೆ ನೀವು ತಕ್ಷಣ ವೆರಿ ಇಮಿಡಿಯೇಟ್ ಜಟ್ಪಟ್ ಅಂತ ಆಗುತ್ತೆ ಈ ಥರ. ಆ್ಯಂಡ್ ಕಲರ್ ಕೂಡ ಸ್ವಲ್ಪ ಡಿಫರ್ ಆಗುತ್ತೆ ಬೇಯಿಸಿರುವಂಥ ಟೊಮ್ಯಾಟೊ ಪ್ಯೂರಿ ಹಾಕ್ಕೊಂಡ್ರೆ.
ಸ್ವಲ್ಪ ನೀರನ್ನು ಹಾಕ್ಕೊಳ್ತೀನಿ. ಸೊ ಇದು ತೀರಾ ಗ್ರೇವಿಶ್ ಅನ್ಸಿರಲ್ಲ, ಅಂದರೆ ಫ್ಲೋಯಿ ಟೆಕ್ಸ್ಚರಲ್ಲಿ ಬರಲ್ಲ ನಿಮಗೆ, ಸ್ವಲ್ಪ ಥಿಕ್ ಗ್ರೇವಿ ಇದು. ಸೊ ಟಿಕ್ಕಾ ಮಸಾಲ ಯೂಶ್ವಲಿ ಥಿಕ್ ಗ್ರೇವಿ ಆಗಿರುತ್ತೆ. ಸೊ ನಾವು ಯೂಶ್ವಲಿ ರಸ ಅಂತ ಎಲ್ಲ ಹೇಳ್ತೀವಿ, ಆ ರೀತಿಯಾಗಿ ಬರಲ್ಲ, ಸ್ವಲ್ಪ ಗಟ್ಟಿ ಮಸಾಲನೇ ಇರುತ್ತೆ. ಸೊ ಚಪಾತಿ, ರೋಟಿ, ನಾನ್, ಪರಾಟ, ಘೀ ರೈಸ್, ಜೀರಾ ರೈಸ್, ಪ್ಲೇನ್ ರೈಸ್ ಎಲ್ಲದಕ್ಕೂ ಸರಿಯಾಗಿ ಹೊಂದ್ಕೊಂಡು ಹೋಗುತ್ತೆ. ಸೊ ಇಷ್ಟು ಅದು ಕುದೀತಾ ಇರುವಾಗ ನಾವು ಇದಕ್ಕಿನ್ನು ಮೊಸರನ್ನ ಹಾಕೊಳ್ಳೋಣ. ಆಗಲೇ ಹೇಳಿದೆ, ಈ ಟಿಕ್ಕಾ ಮಸಾಲ ಇದೆಲ್ಲ ಪಂಜಾಬಿ ಡಿಶಸ್. ಈ ಟಿಕ್ಕಾ ಯೂಶ್ವಲಿ ಕೆಲವರು ಹೇಳ್ತಾರೆ ಇದು ಮುಗ್ಲಾಯ್ ಅಂತ ಕೂಡ. ಟಿಕ್ಕಾ ಎಲ್ಲ ಯೂಶ್ವಲಿ ಮುಗ್ಲಾಯ್ ಡಿಶಸ್ ಅಂತ ಹೇಳ್ತಾರೆ, ಕೆಲವರು ಹೇಳ್ತಾರೆ ಪಂಜಾಬಿ ಡಿಶಸ್ ಅಂತ ಹೇಳಿ. ಬಟ್ ಹೇಗೆ ಇರಲಿ, ಟಿಕ್ಕಾ ಯಾವಾಗಲೂ ಸೂಪರ್ ಬೆಸ್ಟ್. ಸ್ವಲ್ಪ ಇದಿನ್ನು ಕುದ್ದ ನಂತರ ನಾವು ಈ ಫ್ರೈ ಮಾಡ್ಕೊಂಡಿರುವಂಥ ಪ್ರಾನ್ಸನ್ನು ಇದಕ್ಕೆ ಹಾಕ್ಕೊಳ್ಬೋದು. ಇದೇ ರೀತಿ ನೀವೀಗ ಪ್ರಾನ್ಸಿಂದ ಮಾಡ್ತಾಯಿದ್ದೀರಿ. ಹಾಗೆಯೇ ಸೇಮ್ ಈ ಥರ ಬೇಕು ಅಂತ ಹೇಳಿದರೆ ಕ್ರ್ಯಾಬಿಂದ ಕೂಡ ಒಂದು ಸಾರಿ ಟ್ರೈ ಮಾಡಿ ನೋಡಿ. ನಾನು ನೋಡಿಲ್ಲ, ಟ್ರೈ ಮಾಡಿ ನೋಡಿ. ಸೊ ಕ್ರ್ಯಾಬ್ ಕ್ಲಾ ಅದರದ್ದು ಕೂಡ ಹಾಗೆಯೇ ಮೀಟ್ ಇದೆ, ನಿಮಗೆ ಕ್ರ್ಯಾಬ್ ಸ್ಟಿಕ್ಸ್ ಇದೆ, ಟ್ರೈ ಮಾಡ್ಬೋದು. ಯಾವುದು ಕೂಡ ನೀವು ಟ್ರೈ ಮಾಡಿದರೆ ಮಾತ್ರ ಅದು ಸರಿಯಾಗಿ ಹೋಗುತ್ತಾ ಇಲ್ವಾ ಅಂತ ಹೇಳ್ಬೋದು. ಸೊ ಒಂದು ಸಾರಿ ಟ್ರೈ ಮಾಡಿ ನೋಡಿ. ಸೊ ಇದು ಕುದೀತಾ ಇದ್ದ ಹಾಗೆ ನಾವಿದಕ್ಕಿನ್ನು ಫ್ರೈ ಮಾಡಿದಂಥ ಪ್ರಾನ್ಸನ್ನು ಹಾಕೋಣ. ಯಾಕೆ ಫ್ರೈ ಮಾಡಿ ಹಾಕ್ತಾ ಇದ್ದೀನಿ ಅಂತ ಹೇಳಿದರೆ, ಹಾಗೆ ನೀವು ಮಸಾಲೆ ಇತ್ತು ಹಾಗೆ ಡೈರೆಕ್ಟಾಗಿ ಹಾಕ್ಕೊಳ್ಬೋದಲ್ಲ ಅಂತ ನೀವು ಅಂದ್ಕೊಳ್ಬೋದು. ಬಟ್ ಆ ಮಸಾಲ ಅದಕ್ಕೆ ಹಾಗೆ ಖಡಕ್ಕಾಗಿ ಹಿಡಿದು ಕೂತ್ಕೊಳ್ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಫ್ರೈ ಮಾಡಿದರೆ ನಿಮಗೆ ಆ ಖಡಕ್ ಟೈಟ್ ಫ್ಲೆಶ್ ಕೂಡ ಸಿಗುತ್ತೆ ನಿಮಗೆ. ಅದೊಂಥರ ಡಿಫ್ರೆಂಟ್, ಆ ಕ್ರಂಚಿನೆಸ್ ಕೂಡ ಸಿಗುತ್ತೆ. ಸೊ ಇದನ್ನು ನಾವು ಆ್ಯಡ್ ಮಾಡ್ಕೊಳ್ಳೋಣ. ಫ್ರೈಡ್ ಕ್ಯಾಪ್ಸಿಕಮ್, ಎಸ್, ಒಳ್ಳೆ ಚೆನ್ನಾಗಿ ಕುದೀತಾ ಇದೆ. ಈಗ ಈ ಸ್ಟೇಜಲ್ಲಿ ನಾವು ಇದಕ್ಕಿನ್ನು ಸ್ವಲ್ಪ ಫ್ರೆಶ್ ಕ್ರೀಮನ್ನು ಹಾಕ್ಕೊಳ್ಳೋಣ. ಸೊ ಪಂಜಾಬೀಸ್ ಹೇಳ್ತಾರಲ್ಲ, ಏನೇ ಇದ್ರೂ ಕೂಡ ಮಲಾಯಿ ಮಾರ್ಕೆ ಅಂತ. ಸೊ ಮಲಾಯಿ ಮಾರ್ಕೆ. ಸೊ ಆ್ಯಂಡ್ ಇನ್ನೊಂದು ಏನು ಅಂತ ಹೇಳಿದರೆ, ಸ್ವಲ್ಪ ನಿಮಗೆ ಸಾಲ್ಟಿಶ್ ಆಯಿತು ಅಥವಾ ಏನಾದರೂ ಟೇಸ್ಟ್ ಸ್ವಲ್ಪ ಆಚೆ ಈಚೆ ಆಯಿತು, ಹುಳಿ ಜಾಸ್ತಿ ಆಯಿತು ಅಂತ ಹೇಳಿದರೆ ಕ್ರೀಮ್ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರು ನಿಮಗೆ ಬೆನಿಫಿಷಿಯಲ್. ಯಾಕೆ ಗೊತ್ತಾ, ಅದು ಸ್ವೀಟ್ನೆಸ್ ಕೊಡುತ್ತೆ. ಸೊ ಹುಳಿ ಜಾಸ್ತಿ ಆಯಿತು ಅಂತ ಹೇಳಿದರೆ ಸ್ವಲ್ಪ ಅದಕ್ಕೆ ಸ್ವೀಟ್ ಹಾಕ್ಕೊಂಡ್ರೆ ಕರೆಕ್ಟ್ ಬ್ಯಾಲೆನ್ಸ್ ಆಗುತ್ತೆ. ಈಗ ನೋಡಿ ಕಲರ್ ಕೂಡ ಚೇಂಜ್ ಆಯಿತು. ಆ್ಯಂಡ್ ನಾನು ಪೂರ್ತಿಯಾಗಿ ಕ್ರೀಮ್ ಹಾಕಿದೆ ಅಂತ ಹೇಳಿದರೆ ಸ್ವಲ್ಪ ಹುಳಿ ಆಗಿತ್ತು. ಸೊ ಅದಕ್ಕೋಸ್ಕರ ಪೂರ್ತಿಯಾಗಿ ಅಷ್ಟು ಕ್ರೀಮ್ ಹಾಕ್ಕೊಂಡೆ. ಪ್ರಾನ್ಸ್ ಟಿಕ್ಕಾ ಮಸಾಲ ಈಸ್ ರೆಡಿ. ಮೇಲಿಂದ ಕೊತ್ತಂಬರಿ ಸೊಪ್ಪು ಉದುರಿಸಿದ್ರೆ ಸೂಪರ್ ಆಸಮ್. ಪ್ರಾನ್ಸ್ ಟಿಕ್ಕಾ ಮಸಾಲ ಈಸ್ ರೆಡಿ. ಪ್ರಾನ್ಸ್ ಟಿಕ್ಕಾ ಮಸಾಲ ಈಸ್ ರೆಡಿ. ಪ್ರಾನ್ಸ್ ಟಿಕ್ಕಾ ಮಸಾಲ ತಯಾರಿಸೋ ವಿಧಾನ: ಮೊದಲು ಮೆಣಸಿನ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಶಿನ ಪುಡಿ, ನಿಂಬೆ ರಸ ಹಾಕಿ ಮಿಕ್ಸ್ ಮಾಡಿದ ಗಾದ್ರೆ ಪ್ರಾನ್ಸ್ ಮಸಾಲವನ್ನು ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಕರಿದಿಟ್ಟುಕೊಳ್ಳಿ. ಇನ್ನೊಂದೆಡೆ ಟೊಮ್ಯಾಟೊವನ್ನು ರುಬ್ಬಿಟ್ಟುಕೊಳ್ಳಿ. ಆನಂತರ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಗೂ ಬೆಣ್ಣೆ ಕರಗಿಸಿಕೊಂಡು ಕ್ಯಾಪ್ಸಿಕಮ್ ಅನ್ನು ಹುರಿದಿಟ್ಟುಕೊಳ್ಳಿ. ಬಳಿಕ ಜೀರಿಗೆ ಹಾಗೂ ಈರುಳ್ಳಿ ಒಗ್ಗರಣೆ ಮಾಡಿಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಶಿನ ಪುಡಿ, ಮೆಣಸಿನ ಪುಡಿ, ಗರಂ ಮಸಾಲಾ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ತಂದೂರಿ ಮಸಾಲ ಹಾಕಿ ಹುರಿಯಿರಿ. ಆ ಬಳಿಕ ಟೊಮ್ಯಾಟೊ ಪೇಸ್ಟ್, ಸ್ವಲ್ಪ ನೀರು ಹಾಕಿ ಕುದಿಸಿ. ಕುದಿ ಬಂದ ಬಳಿಕ ಮೊಸರು ಹಾಕಿ ಕುದಿಸಿಕೊಳ್ಳಿ. ನಂತರ ಕರಿದಿಟ್ಟ ಪ್ರಾನ್ಸ್, ರುಚಿಗೆ ತಕ್ಕಷ್ಟು ಉಪ್ಪು,
ಹುರಿದಿಟ್ಟ ಕ್ಯಾಪ್ಸಿಕಮ್ ಹಾಗೂ ಕ್ರೀಮ್ ಹಾಕಿ ಕುದಿಸಿ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಉದುರಿಸಿದರೆ ರುಚಿಕರ ಪ್ರಾನ್ಸ್ ಟಿಕ್ಕಾ ಮಸಾಲ ಸವಿಯಲು ಸಿದ್ಧ. ಪ್ರಾನ್ಸ್ ಟಿಕ್ಕಾ ಮಸಾಲ ರೆಡಿಯಾಗಿದೆ ವಿತ್ ಪ್ಲೇನ್ ಪುಲಾವ್. ಸೊ ಟೇಸ್ಟ್ ನೋಡೇ ಬಿಡ್ಲಾ? ಸೊ ಇಷ್ಟೆಲ್ಲ ಮಾಡಿದ್ಮೇಲೆ ನೋಡೇ ಬಿಡ್ಲಾ ಅಂದರೆ ಸರಿಯಲ್ಲ ಅಲ್ವಾ, ನೋಡಲೇಬೇಕು. ಪ್ರಾನ್ಸ್ ಸೂಪರ್. ಆ ಕ್ರಂಚಿನೆಸ್, ಜ್ಯೂಸಿನೆಸ್ ಪೂರ್ತಿ ಎಲ್ಲ ಇದೆ. ವೆರಿ ಜ್ಯೂಸಿ ಆ್ಯಂಡ್ ಟೇಸ್ಟಿ. ತಿಂತಾ ಇರುವ ಹಾಗೆ ಒಂದು ಫುಲ್ ಬೈಟ್ ಪ್ರಾನ್ಸ್. ಆಸಮ್, ತುಂಬ ಚೆನ್ನಾಗಿದೆ, ವೆರಿ ಟೇಸ್ಟಿ. ನನಗಂತೂ ತುಂಬ ಇಷ್ಟ ಆಯಿತು. ನೋಡಿ, ಇನ್ನೂ ತಿಂತಾ ಇರಬೇಕು ಅನಿಸ್ತಾ ಇದೆ. ಆಸಮ್. ಸೊ ಖಂಡಿತವಾಗ್ಲೂ ಇದನ್ನು ಟ್ರೈ ಮಾಡ್ತೀರಲ್ಲ. ಮತ್ತೆ ಮುಂದಿನ ಶುಕ್ರವಾರ ಇಂಥದ್ದೇ ಡಿಫ್ರೆಂಟ್ ಆಸಮ್ ರೆಸಿಪಿ, ಅದು ಕೂಡ ಗಾದ್ರೆ ಪ್ರೀಮಿಯಂ ಸೀ ಫುಡ್ ಬಳಸ್ಕೊಂಡು ಇನ್ನೊಂದು ರೆಸಿಪಿ ಹೇಳ್ಕೊಡ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಗಾದ್ರೆ ಪ್ರೀಮಿಯಂ ಸೀ ಫುಡ್, ಪೋಸ್ಟ್ಮ್ಯಾನ್ ತೂರ್ ದಾಲ್, ಡೈಲಿ ಡೇ ಐಸ್ ಕ್ರೀಮ್. ಸಿನಿಮಾದಲ್ಲಿ ಕಷ್ಟದಲ್ಲಿರೋರ್ನ ಸ್ಟಾರ್ ಕಾಪಾಡ್ತಾರೆ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.